ಶಿಂಶುಪಾಲನದಿಯ ಕುಳಿತು ರಾಘವ ಚಿಂತಿಸುವ ಜಾಗಿಯ ಖಂಡನ ಹನುಮಯ ಚಿಂತಿಸುವ ಜಾಗಿಯ ಖಂಡನ ಹನುಮ ಜಯ ಜಯ ತ್ರೈಲೋಕ್ಯ ಮಾತೇವಿ ಖ್ಯಾತಿ ಜಯ ಜಯ जय जय त्रैलोक्य मातृ जय जय सीति पूजा जय जय शक्ति स्वरूप जय जय पुण्यगर जय जय ಧರಣಿಯಲ್ಲಿ ದೋಷ ಕಲ್ಪಿಸಿದೆನೋ ನಾ ಕುರುಡ ರಾವಣನ ದಂಡಲ್ಲಿ ಕರದಲ್ಲಿ ಹೊಯ್ಯುತ್ತ ಶಿರವ ತೂಗುದ ದಾನವೇ ಇನ್ನೇನು ಸಂದೇಹ ಅಮ್ಮ ರಾಮ ಧ್ಯಾನ ಬಿಟ್ಟು ರಾಮ ಧ್ಯಾನ ಬಿಟ್ಟು
ಧ್ಯಾನ ಬಿಟ್ಟು ಹೇ ಮಲತುನ ಭರಣ ಬಿಟ್ಟು ರಾಮಗಳು ಪ್ರೇಮ ಬಿಟ್ಟು ರಾಮಗಳು ಪ್ರೇಮ ಬಿಟ್ಟು ನೀ ಮನವಿನ ಭೇದ ಬಿಟ್ಟು ನೀ ಮನವಿನ ಭೇದ ಬಿಟ್ಟು ಜನನಿ ಮನೆ ಅನುಮಾನದ ಮಾದೆ ಕನ್ನಡಿಯ ನೋಡಿಕೊಳ್ಳೆ ಕಣ್ಣಿಗೆ ಕಪ್ಪುಳ್ಳೆ ಕನ್ನಡಿಯ ನೋಡಿಕೊಳ್ಳೆ ಕಣ್ಣಿಗೆ ಕಪ್ಪುಳ್ಳೆ ಕೊಳ್ಳೆ ಕೊಳ್ಳೆ ಕಣ್ಣಿಗೆ ಕಪ್ಪುಳ್ಳೆ ಕಣ್ಣಿಗೆ ಕಪ್ಪುಳ್ಳೆ ಕಣ್ಣಿಗೆ ಕಪ್ಪುಳ್ಳೆ ಪನ್ನೀರಿಗೂ ಗಂಧದ ಪನ್ನೀರಿಗೂ ಲೇಖನದಿಂದ ಅಮ್ಮ
ಚಲೋ ನಿಮ್ಮದೆಲ್ಲ ಏನುಂಟು ಪಟ್ಟಿಯ ಪಟ್ಟಿಯ ಅಮ್ಮ ಮನದಲ್ಲಿ ಬರಿದೆ ಮತ್ತೊಂದು ಯೋಚನೆ ഇരുളൊരജರು ಮೊದಲಾಗಿ ವರ್ಣಿಸಿಕೊಂಡಿದ್ದೆ ಕಾಗೆಗಳು ಬಿಡುವಾಗಿ ಹೋದರು ನಾಗರನ ಅಮೃತವಾದ
ಬಿಗುವೀರಿತಲ್ಲ ತಾರೆ. ಜಾನಕಿಗೆ ಕರ್ಕಶವಾಗಿ ಕಿವಿಗೆ ನಾಟಿದು ಕಣ್ಣಲ್ಲಿಯ ಮಸಗಿ ಕೈಯಲ್ಲಿ ಕಣ್ಣವ ಮುರಿದು ಅವನಿಗೆ ರಕ್ಕಸ ಗಮನಿಸದೆ ನುಡಿದಳು. ದುರ್ವ್ಯಸನಿ ದುರಹಂಕಾರಿ ದುರ್ಜನ ದುರಾಚಾರಿ ನೀಚ ಹಾರಿ ಗುಲಾಮ ಇತ್ತ ಹೊರಗೆ ದಿನ ದಿನ ದಂಡಿಸುತ್ತಿರುವ ಕಡೆಯ ಸರಣಿ ಉಪಟಳದಿ ಬೇರುವುದಕ್ಕಿಂತ ಉಪಟಳದಿ ಬೇರುವುದಕ್ಕಿಂತ ಇಂದು ಬರುವ ರಾಮ ನಾಳೆ ಬರುವ ರಾಮ ಇಂದು ಬರುವ ರಾಮ ನಾಳೆ ಬರುವ ರಾಮ
ಎಲ್ಲೆಲ್ಲಿ ಲಕ್ಷ್ಮಣ ದೇವ ಎಲ್ಲಿ ಲಂಕಲ ನಗರ ಇಲ್ಲಿಗೆ ಬರೋಣ ಎಂಬುದು ಸ್ವಪ್ನದಲ್ಲಿಯೂ ಬೇಡ ಸಾರಿದರು ಎಲ್ಲಿ ಶ್ರೀರಾಮ ಎಲ್ಲಿ ಲಕ್ಷ್ಮಣ ದೇವ ರಾಮ ರಾಮ ಮಾತನಾಡಿದರು ಜಾಗಿಯು ಕೇಳುವಂತೆ ನಳಿನಳು ಕೇಳು ರಾಮಚಂದ್ರನು ಎನ್ನಗಳು ಇಲ್ಲಿಗೆ ಬಂದೆನು ನಲ ನಮ್ಮ ನಮ್ಮ ಬಳಿ ಹೋಗಿ ಬಾರಹುದ ಅಮ್ಮ ಓ ಸೀತಾದೇವಿ ಇದೋ ನಿನ್ನ ಪಾದಂಗಳಿಗೆ ಸಾಸಿರ ನಮನಗಳು ತಾಯೇ, ಸಾಸಿರ ನಮನಗಳು. ನನ್ನ ಹೆಸರು ಹನುಮಂತನೆಂದು. ಶ್ರೀರಾಮಚಂದ್ರ ನನ್ನ ತಂದೆ ತನ್ನ ತಮ್ಮ ಲಕ್ಷ್ಮಣ ದೇವನು ಜೊತೆಯಲ್ಲಿ ಕೂಡಿಕೊಂಡು ಸೀತೆ ಎಲ್ಲಿದ್ದಾಳೆ ಏನಾಗಿದ್ದಾಳೆ ಹೀಗೆ ನೋಡಿ ಬಾ ಹನುಮಂತ ಎಂದು ಕರೆದು ಕಳುಹಿದ ಕಾರಣ ನಾನಿಲ್ಲಿಗೆ ಬಂದೆನಮ್ಮ. ನಿಮ್ಮನ್ನು ನೋಡಿದೆ ನಾನು, ನನ್ನ ಜನ್ಮ ಸಾರ್ಥಕವಾಯಿತು. ಜಯ 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 ಜಯ. ಸೀತೆ ಮಗನಿಗೆ ದುರುಡರ ಮರ ಬೀಳಾಗ ಹನುಮಂತೆಗೆ ಮುಗಿದಿದ್ದನು. ಏನಾಶ್ಚರ್ಯ! ಈ ಲಂಕೆಯಲ್ಲಿ ಶ್ರೀರಾಮನ ನಾಮವನ್ನು ನಾನು ಕೇಳುತ್ತಿದ್ದೇನೆ. ನನ್ನ ಓರ್ವಳ ಹೊರತು ಈ ಲಂಕೆಯಲ್ಲಿ ಶ್ರೀರಾಮ ನಾಮವನ್ನು ಜಪಿಸುವವರು ಯಾರೂ ಇಲ್ಲ. ಶ್ರುತಿಬದ್ಧ ತಾಳ ಲಯಬದ್ಧವಾಗಿ ಶ್ರೀರಾಮ ನಾಮ ಕೇಳಿಸ್ತಾ ಇದೆಯಲ್ಲ, ಇದು ಎಂತಹ ವಾಕ್ಯ! ಸಿರಿವಾಕ್ಯವಿದು ಕೇಳುವುದಕ್ಕೆ ಅಪ್ಯಾಯಮಾನವಾಗುತ್ತಾ ಇದೆ, ಧ್ವನಿ ಕೇಳಿಸುತ್ತಾ ಇದೆ, ಆಕಾರ ಕಾಣುತ್ತಾ ಇಲ್ಲ. ಹಾಗಾದರೆ ಇಲ್ಲ, ಇದು ರಕ್ಕಸರ ಮಾಯೆ, ಸರಿ, ರಕ್ಕಸರ ಮಾಯೆ. ಸೀತಾದೇವಿಯನ್ನು ಹುಡುಗುತ್ತಾ ಬಂದವಾಗ ರಾವಣ ಇಲ್ಲಿಗೆ ಬಂದ ಎನ್ನುವುದನ್ನು ತಿಳಿದು ಅನುರೂಪನಾಗಿ ಮರವೇರಿದ್ದಂತಹ ನಾನು ಹಾಗೆಯೇ ಇಲ್ಲಿದ್ದು ಮಾತಾಡಿದ ಕಾರಣ, ನಾನು ಕಾಣಿಸದೇ ಇದ್ದ ಕಾರಣ ಸೀತಾದೇವಿ ಗೊಂದಲಕ್ಕೀಡಾಗಿದ್ದಾಳೆ. ಆದ್ದರಿಂದಲಾಗಿ ಈ ಅನುರೂಪವನ್ನು ಬಿಟ್ಟು ನಿಜರೂಪನಾಗಿ ಅವಳ ಎದುರಿಗೆ ಹೋಗುತ್ತೇನೆ. ನೋಡೋಣ ಅಂತೆ ಮಂಗಳ ಮಹಿಮಾ ರಾಮ ಅಮ್ಮ
ಲಕ್ಷ್ಮಣ ಕಳುಹಿದ ಬಗೆಗೆ ಬಂದೈನಪ್ಪ ಬಂದೆನಮ್ಮ. ವಾದವನ ಮಾತಿನ ದೇವಿ ಬಂದೆನಮ್ಮ ಭಾರತ ನುಡಿಯ ಪ್ರೀತಿಯು ಕಂಡಳು ಬಂದೆನಮ್ಮ ಮಂಗಳಮಯ ರಾಮನಾಮದಿಂದ ಬಂದೆನಮ್ಮ ಅಮ್ಮ ತಾಯಿ, ಕ್ಷಮಿಸಮ್ಮ. ಕಪಟವೆಂದು ಸುಮ್ಮನೆ ಇರಲು ಹಿಂದಾಗಿದ್ದರಹಿದಳೆ ಹಿಂದರಿವಳು ಎಂಬಳಿಗವನೆಂದೆಂದವೋ ಚಿತ್ತವೀಸುವುದೇ ನಿಮ್ಮ ಬೇರೆ ಸತ್ಯ ಸತ್ಯವೆಂಬುದು ನೀವೇ ಬಲ್ಲಿಗೆ ಧಾತಿಯುಳ್ಳ ಪುರದಿ ಪೃಥ್ವಿಪಾಲಗೆ ದಶರಥಕ್ಕೆ ಸ್ತ್ರೀಯರು ಪದಿಯರಂತೆ ಚಿತ್ತವಿದು ದೇವಿ ತಾಯಿ, ಅಂಗನಿಗೆ ಮಾತಿನ ಸುಳ್ಳಾದರೆ ಆದರೆ ಮಂಗೆಯ ಮಗಿವಾದವ ಕಿರಿಬಿರುಳಿಗೆ ಇಟ್ಟವುರವರು ಹಂಗನೇ ಶ್ರೀರಾಮ ಕರಗಂಜದಂಗುಳಿಯುಳಿಯುಳ ಮುದ್ರೆಯೋಡು ನಾಯಿಯಾರಗಿ ತೋರಿಸುತ್ತಲದರು ಕಂಗಳಿದ್ದಾನು ಶೋಕ ಜಲಗೆ ಸರ್ವ ಕಾರುಣ್ಯಾಧಿರಮ ಕಂಡಳು ರಾಮ ಶ್ರೀರಾಮ ಕಂದದ ಗಜಗಿರಿ ರವಿತ ರವಿತ ಬಂದಂತಿ ಸಂತೋಷ ಮುಂದ ರಾಮನ ಜಯಗಳನ್ನು ಕೇಳುತ್ತಿರು ಹನುಮ ಕ್ಷೇಮ ಹನುಮ ನಮ್ಮ ಬರಿ ಕ್ಷೇಮವೀನೇ ಹನುಮ ನಮ್ಮ ಬರಿ
ಚದುರ ನಿಸೀಮ ಮದನ ಪೂರ್ವರಾಮ ಬಲು ಚದುರ ನಿಸೀಮ ಮೊದಲಿಂಗದ ಕಳವಳಿಸದ ತಮ್ಮಳು ಮಧುಂದೆ ನೀ ಬರುವ ದಿನಗಳು ಹನುಮ ಕ್ಷೇಮವೇ ಹನುಮ ನಮ್ಮ ಬಾರಿಗೆ ಕ್ಷೇಮವೇ ಹನುಮ 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 ನೀನು ಬರುವಾಗ ರಾಮಚಂದ್ರನ ಸ್ಥಿತಿ ಹೇಗಿತ್ತು ಹೇಳು ಹನುಮ, ಹೇಳು. ಮನಸ ನಮ್ಮ ಯಾವಾಗಲೂ ನೆನೆಸುವ ಗುಣದಿ ನಿಮ್ಮ ಕನಸು ಮನಸ್ಸಿನಲ್ಲಿ ಹಗಲು ಉಣದಿ ಕನಸು ನಮ್ಮ ಮನಸ ನಮ್ಮ ಯಾವಾಗಲೂ ನೆನೆಸುವ ಗುಣದಿ ದೇವಿ ನಾನು ಸತ್ಯಕ್ಕೆ ಹೋಗಿ ಪುಣ್ಯತಿರುಗಳಿಗೆ ನಾಳೆ ವಹಿಸುವ ದೇವಿ ಹನುಮನ ಕೈ ಚೂಡಾಮಣಿಯ ನೀತಿ ಭರವಸ ಹನುಮ, ಚೂಡಾಮಣಿಯ ತಾನೀತಿ ಭರವಸದಿಂದ ಆದ್ರೆ ಒಂದು ಮಾತು, ಯೇಸುವಿನದೇ ಪ್ರಾಣೇಶನ ಕಾವುದಕ್ಕೆ ಬೇಸರಿಗೆ ಎಂಬುದು ಹೇಗೆ ತಾಳಿಗೆ ಬೇಟೆಗಾಲ ಬಲೆಯ ಕೋಟಲಿಗೆ ಸಿಕ್ಕಿದ ಕಣ್ಣು ಬಿಡುವೆಯೋ ಏನ ನುಡಿವೆಯೋ ಹನುಮ ಯೇಸು ದಿನ ಪ್ರಾಣೇಶನ ಕಾದಕ್ಕೆ ಹನುಮ ಹನುಮ ಬಿಡಿ ಬಿಡಿ. ಶ್ರೀರಾಮನ ಬಂಟ ನಾನು ಅಲ್ಲ ಎಂಬ ಹಾಗೆ. ನೀ ಕೆಳಗಿದ್ದ ಮಾತು ಹೌದು. ಸದ ರಾಘವನಿಗೆ